ಪ್ರವೀಣ್ ಇದು ಭಾಳ ದಿವಸದಿಂದ ನನಗೆ ಪರಿಚಯ. ಅವರ ತಂದೆಯವರು ಕೂಡ ನಾನು ಇಲ್ಲಿ ಶಾಸಕನಾಗಿ MLA ಇರುವಾಗ ಭಾಳ ನಿಕಟ ಸಂಬಂಧ ಇತ್ತು. ಅವರ ತಾಯಿ ತಂದೆ ಎಲ್ಲ ನನ್ನ ಹತ್ರ ಬಂದಿದ್ದರು ಬೇರೆ ಸಮಸ್ಯೆ ಬಗ್ಗೆ. ನಂತರ ಪ್ರವೀಣ್ ಕೂಡ ನಾನು ಮೊನ್ನೆ ಗೆಜ್ಜೆಗಿರಿಯಲ್ಲಿ ಕೂಡ ಕಾರ್ಯಕ್ರಮ ಆದಂಥ ಸಮಯದಲ್ಲಿ ಪ್ರವೀಣರು ಅಲ್ಲಿ ಒಳ್ಳೆಯ ಜವಾಬ್ದಾರಿ ತಗೊಂಡು ಕೆಲಸ ಕಾರ್ಯ ಮಾಡ್ತಾಯಿದ್ರು. ಪ್ರಸಾದ ಕೊಡುವಂಥದ್ದು, ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯದಲ್ಲಿ ಭಾಳ ಮುತುವರ್ಜಿಯಿಂದ ಕೆಲಸ ಕಾರ್ಯ ಮಾಡ್ತಾಯಿದ್ರು. ಇವತ್ತು ಆ ಘಟನೆ ಏನು ನಡೆದಿದೆ ಹೆಚ್ಚಿನ ಅಂಶ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಅಭಿಪ್ರಾಯ ಇತ್ತು ಅವ್ರ ಬಗ್ಗೆ. ಇದು ನಡೀಲಿ ಕೂಡುದು. ಯಾರ ಕುಟುಂಬದ ಮಕ್ಕಳನ್ನು ಈ ರೀತಿ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಕೂಡ ಸರಿ ಇಲ್ಲ. ಅದು ಯಾರೇ ಮಾಡಿದರೂ ಕೂಡ ಸರಿ ಇಲ್ಲ. ಆ ದೃಷ್ಟಿಯಲ್ಲಿ ಇವತ್ತು NI ಕೊಟ್ಟಿದ್ದಾರೆ, ಸರ್ಕಾರ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ NI ಮೇಲೆ ಸರ್ಕಾರದ ಮೇಲೆ ಭರವಸೆ ಇದೆ. ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ನ್ಯಾಯಯುತವಾದಂಥ ತನಿಖೆ ಆಗಲಿ. ಆ ಪ್ರಕಾರ ತನಿಖೆಯಿಂದ ಏನು ಸತ್ಯಾಂಶ ಹೊರಗಡೆ ಬರ್ತದೆ, ಯಾರು ದುಷ್ಕರ್ಮಿಗಳಿದ್ದಾರೆ ಅವರಿಗೆ ಕಠಿಣ ಆದಂಥ ಶಿಕ್ಷೆ ಆಗಬೇಕು. For enquiry contact 08041722212 42100916. For trading and distribution contact 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.